ಮಹಾರಥೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತರಿಗೂ ಆದರದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ಶ್ರವಣ ನಕ್ಷತ್ರದಂದು ಪ್ಲವನಾಮ ಸಂವತ್ಸರ, ಈ ಒಂದು ಸಂವತ್ಸರದಲ್ಲಿ ಇವತ್ತು ಶ್ರವಣ ನಕ್ಷತ್ರ, ಈ ದಿನದಂದು ನಮ್ಮಲ್ಲಿ ವಿಶೇಷವಾಗಿ ಶ್ರೀಮನ್ ಮಹಾರಥೋತ್ಸವ ನಡೀಲಿಕ್ಕಿದೆ. ಅಭಿಜಿನ್ ಮುಹೂರ್ತದಲ್ಲಿ ಈ ಒಂದು ದೇವಸ್ಥಾನವು ಭಾಳಷ್ಟು ಪುರಾತನ ಕಾಲದಿಂದ ಭಾಳಷ್ಟು ಯಶಸ್ವಿಯಾಗಿ ಈ ರಥೋತ್ಸವ ಭಾಳಷ್ಟು ಚಂದವಾಗಿ ನಡ್ಕೊಂಡು ಬರ್ತಾ ಇದೆ. ಹಿಂದಿನ ದಿನಗಳಲ್ಲಿ ಭಾಳ ಕಷ್ಟಕಾಲ ಇತ್ತು, ಆದರೆ ಆ ಭಗವಂತನ ಕೃಪೆಯಿಂದ ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿದೆ. ಎಲ್ಲಕ್ಕೂ ಪೂರ್ಣ ಸಹಕಾರ ಆ ದೇವರಿಂದ ನಡೀತಾ ಇದೆ. ನಾವು ಮನುಷ್ಯರು ನಿಮಿತ್ತ ಮಾತ್ರ, ಆದರೆ ಆ ಭಗವಂತ ಯಾವ ರೀತಿ ಮಾಡಿಸ್ಕೊಳ್ಬೇಕು ಅನ್ನೋದನ್ನು ಅವನೇ ತೀರ್ಮಾನ ತಗೊಂಡಿದ್ದಾನೆ. ಆದ್ದರಿಂದ ಎಲ್ಲ ಭಕ್ತರು ವಿಶೇಷವಾಗಿ ಇವತ್ತು ಈ ಒಂದು ಲಕ್ಷ್ಮೀ ಜನಾರ್ದನ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ. ಇದೇ ದಿನ ಸುಮಾರು 1 ಗಂಟೆಗೆ ಶ್ರೀಮನ್ ಮಹಾರಥೋತ್ಸವ ಆಗಲಿಕ್ಕಿದೆ. ರಥ ಆರೋಹಣ ಕಾರ್ಯಕ್ರಮ ಇದೆ, ಆಮೇಲೆ ಮಧ್ಯಾಹ್ನ ರಥ ಅವರೋಹಣ ಕಾರ್ಯಕ್ರಮ ಇದೆ. ಈ ಎರಡೂ ಹೊತ್ತಿನಲ್ಲಿಯೂ ಸಹ ರಥವನ್ನು ಬ್ರಹ್ಮರಥವನ್ನು ಎಳೆದುಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರು ತಮ್ಮ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಡಲಿ ಅಂತ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗೆ ಈ ಮನ್ಮಹಾರಥೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಇದೆ. ಬಂದಿರುವಂಥ ಎಲ್ಲ ಭಕ್ತರಿಗೂ ವಿಶೇಷವಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಪ್ರತಿ ವರ್ಷವೂ ಅನ್ನದಾನ ನಡೀತಾ ಇದೆ. ಭಕ್ತಾದಿಗಳು ಹಾರಿಕೆಯನ್ನು ಹೊತ್ಕೊಂಡು ಇರ್ತಾರೆ. ಅವರ ಅಭೀಷ್ಟದ ಪ್ರಕಾರ ಅನ್ನದಾನದ ಸೇವೆ ನಡೀತಾ ಇದೆ. ಆಮೇಲೆ ಇವತ್ತು ವಿಶೇಷ ಅಂದರೆ ನಾಳೆ ದಿನ ಶ್ರೀ ಲಕ್ಷ ತುಳಸಿ ಅರ್ಚನೆ ಭಗವಂತನಿಗೆ ನಡೀತಾ ಇದೆ. ಹಾಗೆ ಅದಾದ ನಂತರ ಸಾಯಂಕಾಲ ಚೂರ್ಣೋತ್ಸವ ಇದೆ, ಓಕುಳಿ ಇದೆ. ಆ ಒಂದು ಕಾರ್ಯಕ್ರಮವೂ ಸಹ ಎಲ್ಲಿಯೂ ಸಹ ಈ ರೀತಿ ಕರ್ಪೂರ ಸುಡುವಂಥ ಕಾರ್ಯಕ್ರಮ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಬಹಳ ವಿಶೇಷ ಅಂದರೆ ಕರ್ಪೂರ ಸುಡುವುದು. ಅದು ಹಿಂದಿನಿಂದ ನಡೆದುಕೊಂಡು ಬಂದ ದಾರಿ. ಅದೇ ರೀತಿ ಇವಾಗಲೂ ಸಹ ನಡ್ಕೊಂಡು ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮವು ಯಶಸ್ವಿ ಆಗ್ತಾ ಇದೆ. ಬಂದಿರುವಂಥ ಸದ್ಭಕ್ತರು ಅದೇ ರೀತಿ ಭಕ್ತಿಪೂರ್ವಕವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡು ವರ್ಷಂಪ್ರತಿ ನಡೆಯುವಂಥ ಜಾತ್ರೆಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಮುಂದೆಯೂ ಸಹ ಆ ಭಗವಂತ ಎಲ್ಲರಿಗೂ ಇದೇ ಮನಸ್ಸನ್ನು ಕೊಡಲಿ. ಈ ದೇವಸ್ಥಾನದ ರಥೋತ್ಸವ ಹಾಗೂ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಂಡು ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೂ ಸಹ ವಂದಿಸ್ತಾ ಇದ್ದೇನೆ. ಎಲ್ಲ ಭಕ್ತ ಮಹಾಶಯರಿಗೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಬಡಕೆರೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ರಥೋತ್ಸವ ನಡೀತಾ ಇದೆ. ಬಹಳ ಕಾರಣಿಕ ಮತ್ತು ಪೂರ್ಣ ಪ್ರಸಿದ್ಧವಾದ ದೇವಸ್ಥಾನ ಇದು. ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ಇಲ್ಲಿ ನೆಲೆಸಿದ್ದಾರೆಂಬ ಪ್ರತೀತಿ ಈ ಊರಿನ ಗ್ರಾಮಸ್ಥರದು ಮತ್ತು ನಮ್ಮೆಲ್ಲರ ನಂಬಿಕೆ. ಭಾಳ ಒಂದು ಅತ್ಯುತ್ತಮವಾಗಿ ಶಿಲಾಮಯ ದೇಗುಲವಾಗಿ ಇಲ್ಲಿ ಜೀರ್ಣೋದ್ಧಾರಗೊಂಡಿದೆ. ಊರವರು ಮತ್ತು ಸ್ಥಳೀಯರ ಹಾಗೂ ಅರ್ಚಕರ ಶ್ರಮದಿಂದ ಅತ್ಯಂತ ವೈಭವವಾಗಿ
ಈ ರಥೋತ್ಸವ ನಡೀತಾ ಇದೆ. ದೇವಸ್ಥಾನವು ಸಹ ಅತ್ಯಂತ ಜೀರ್ಣೋದ್ಧರವಾಗಿ ಕೊಂಗೊಳ್ಳುತ್ತದೆ. ಇದಕ್ಕೆ ತಾಗಿ ಅಡುಗೆ ಮನೆ ಮತ್ತು ಒಂದು ಸಭಾಭವನ ಒಂದು ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ. ಈ ಸಭಾಭವನದಲ್ಲಿ ಸಾಕಷ್ಟು ಜನರಿಗೆ ಕುಳಿತುಕೊಳ್ಳಲಿಕ್ಕೆ, ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಬಹಳ ಅಚ್ಚುಕಟ್ಟಿನಿಂದ ಇಲ್ಲಿ ರಥೋತ್ಸವ ನಡೀತಾ ಇದೆ. ಅತ್ಯಂತ ಪುರಾಣ ಪ್ರಸಿದ್ಧ ಸ್ಥಳ ಸಹ ಇದು. ಭಕ್ತರ ಆಶಯಗಳನ್ನು ಈಡೇರಿಸುವ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ಇಲ್ಲಿ ನೆಲೆಸಿದ್ದಾರೆ. ಆ ದೇವರ ಪ್ರತಿ ವರ್ಷವೂ ಇಲ್ಲಿ ರಥೋತ್ಸವ ನಡೀತಾ ಇದೆ. ನಾಳೆ ಇಲ್ಲಿ ಚೂರ್ಣೋತ್ಸವ ನಡೀತಾ ಇದೆ. ನಾನು ಲಕ್ಷ ತುಳಸಿ ಅರ್ಚನೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವರಿಗೆ ನಡೀತಾ ಇದೆ. ಅತ್ಯಂತ ತ್ರಿಕಾಲ ಪೂಜೆಗಳು ಸಹ ನಡೀತಾ ಇದೆ. ಭಾಳಷ್ಟು ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ತಮ್ಮ ಹಾರೈಕೆಗಳನ್ನ ತೀರಿಸಲಿಕ್ಕೆ, ತಮ್ಮ ಆಶಯಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ಒಂದು ಅತ್ಯುತ್ತಮ ದೇವಸ್ಥಾನವಾಗಿ ಕಂಗೊಳಿಸ್ತಾ ಇದೆ ಇದು. ಈ ದೇವರ ಹಾರೈಕೆ ಎಲ್ಲರ ಮೇಲೆ ಇರಲಿ, ಆ ಮುಖಾಂತರ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರಲಿ ಎನ್ನುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ದೇವಸ್ಥಾನದ ಜೀರ್ಣೋದ್ಧಾರ ಪರವಾಗಿ ಹಾಗೂ ದೇವಸ್ಥಾನದ ಅರ್ಚಕರ ಪರವಾಗಿ ಹಾರೈಕೆಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ.
ಸಮಿತಿಯಲ್ಲಿ ನೀಡಬೇಕಾಗಿ ವಿನಂತಿ. ರಸ್ತೆಯ ಎದುರುಗಡೆ ಇಟ್ಟಿರುವಂತಹ ವಾಹನಗಳನ್ನು ತೆರವುಗೊಳಿಸಬೇಕು. ರಸ್ತೆ ಅಡ್ಡದಿಡ್ಡಿಯಲ್ಲಿ ಇರಬಾರದು, ಬರುವವರಿಗೆ ತೊಂದರೆ ಆಗ್ತದೆ. ಎದುರುಗಡೆ ಇರುವಂತಹ ಬೈಕ್ ಕಾರ್ಗಳನ್ನ ಸೈಡಲ್ಲಿ ಇಡಬೇಕು.
ಟಿವಿಯಲ್ಲಿ ಬರುತ್ತಾ ಬರ್ತಿಲ್ಲ ಬರಲ್ಲ ಕುಳಿತು ಬಂದಿದೆ
ಗಂಟೆಗೆ ಸರಿಯಾಗಿ ಕೊಲ್ಲಿಕೇರಿ ತಂಡ ಕಟ್ಟೆ ಹಾಸ್ಯಮಯ ನಗೆ ನಾಟಕ ಎಷ್ಟು ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹಾಗೂ ಕಲಾಕಾರಿಗಳು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಾಳೆ ನಡೆಯುವಂತ ತುಳಸಿ ವರ್ಷದ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಸಂಕಲ್ಪದ ಗುಂಪುಗಳು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಾಳೆಗೂ ಸಹ ಅನ್ನದಾನ ವ್ಯವಸ್ಥೆ ಇದೆ. ಸಂಕಲ್ಪಕ್ಕೆ ಗುಂಪುಗೊಂಡಂತ ಹಾಗೂ ಬಂದಂತ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಇದೆ ನಾಳೆಗೂ ಸಹ. ದಯಮಾಡಿ ಸರ್ವರು ಭಕ್ತಾದಿಗಳು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತುಳಸಿವರ್ಷನ ಕಾರ್ಯಕ್ರಮಕ್ಕೆ ಒಂದು ಮಹತ್ ಕಾರ್ಯ. ಶ್ರೀ ದೇವರಿಗೆ ಲಕ್ಷ ತೋರಿಸಿವಿ.
ದೇವಸ್ಥಾನ ಬನಕೆರೆ ಇದರ ವಾರ್ಷಿಕ ಗಂಡಸೇವೆ ದಿನಾಂಕ 5/2 ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಈಗಾಗಲೇ ನಮ್ಮ ಕ್ಷೇತ್ರ ಆಗಿರುವ ಲಕ್ಷ್ಮೀ ದೇವರ ಉತ್ಸವವನ್ನು ನಾವೆಲ್ಲರೂ ಕೂಡ ನೋಡಿ ಸಂತೋಷಿಸಿಕೊಂಡಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಈ ಒಂದು ಉತ್ಸವ ಚಂದಗಾನದಲ್ಲಿ ನಮ್ಮ ಗ್ರಾಮದವರಿರ್ಬೋದು, ಪರಮರಿರ್ಬೋದು ಮೊದಲಿನವರು ಶ್ರಮಿಸಿದ್ದಾರೆ. ಶ್ರಮಿಸಿರ್ತಕ್ಕಂಥ ಎಲ್ಲರೂ ಕೂಡ ಆಡಳಿತ ಸಮಿತಿಯಿಂದ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ ಮಹನೀಯರ ಹೆಸರುಗಳನ್ನು ಹೇಳ್ತೇವೆ. ದಯವಿಟ್ಟು ಅವರು ಮೇಲೆ ಬಂದು ತಂತ್ರಿಗಳ ಮೂಲಕವಾಗಿ ಕೊಡುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಆಡಳಿತ ಸಮಿತಿಯವರು ಕೇಳ್ತಾ ಇದ್ದಾರೆ. ಇದು ನಿಮ್ಮೆಲ್ಲ ತಿಳಿದಿರುವ ಹಾಗೆ 2 ವರ್ಷಗಳ ಹಿಂದೆ ಅಶ್ವಗಳ ಪ್ರಶ್ನೆಯಲ್ಲಿದ್ದಾಗ ಪ್ರತಿ ತಿಂಗಳ ಶ್ರವಣ ನಕ್ಷತ್ರದಂದು ನಮ್ಮ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆ ಆಗಬೇಕು ಅಂತ ಪ್ರಶ್ನೆ ಮಾಡಲು ಸೂಚಿಸಿದ ಪ್ರಕಾರ ಇಲ್ಲಿವರೆಗೆ ನಾವು ಅನ್ನದಾನವನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ಪ್ರಕಾರ ಕಳೆದ ವರ್ಷ ದಾಖಲೆ ಮೂಲಕವಾಗಿ ಸೇವೆ ಮಾಡಿದ ಮಹನೀಯರಿಗೆ ಪ್ರಸಾದವನ್ನು ವಿತರಣೆ ಮಾಡಿದ್ದೇವೆ. ಕಳೆದ ವರ್ಷದಿಂದ ಇಲ್ಲಿಯವರೆಗೆ ಸೇವೆ ಮಾಡಿರ್ತಕ್ಕಂಥ ಮಹನೀಯರ ಹೆಸರುಗಳನ್ನು ಹೇಳ್ತೇವೆ. ದಯವಿಟ್ಟು ಆಡಳಿತ ಸಮಿತಿಯವರು ಕೊಡುವ ತಂತ್ರಗಳ ಮೂಲಕವಾಗಿ ಪ್ರಸಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಇವತ್ತಿನ ಉತ್ಸವಕ್ಕೆ ಬ್ರಹ್ಮೋತ್ಸವಕ್ಕೆ ಅನ್ನಸಂತರ್ಪಣೆ ಹಾಗೂ ಊರಿನ ಸೇವೆಯನ್ನು ಮಾಡಿರ್ತಕ್ಕಂಥವರು ಶ್ರೀಮತಿ ಮುಲ್ಕಾಂಬಿ ಮಹನೀಯರ ದೊಡ್ಡಗುಂಟೆ ಕಳಾಕೆ ಇವರು ಏನು ಬಂದು ತಂತ್ರಗಳ ಮೂಲಕವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ಮುಲ್ಕಾಂಬಿ ಮಹನೀಯರ ದೊಡ್ಡಗುಂಟೆ ಮನೆಯ ಕಳಾಕೆ ಇವತ್ತಿನ ಅನ್ನದಾನದ ಸೇವಾಕರ್ತರು ಹಾಗೆ ದೇವಸ್ಥಾನಕ್ಕೆ ಹೂವಿನ ಅಲಂಕಾರವನ್ನು ಮಾಡಿರ್ತಕ್ಕಂಥವರು ಇವರು ತಂತ್ರಗಳು ಕೊಡುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಚಂಡೆ ಮತ್ತು ಉತ್ಸವ ಮೂರ್ತಿಯ ನೃತ್ಯ ಸೇವಾಕರ್ತರು ಶ್ರೀಮತಿ ಮತ್ತು ಶ್ರೀ ಶೇಖರ ಪೂಜಾರಿ ಮತ್ತು ಕುಟುಂಬಸ್ಥರು ಭಾಗವತ ನಾಗರಾಜ ಮನೆ ಕಡಾಕಿದೆ. ಇವರು ದಯವಿಟ್ಟು ಮೇಲ್ಭಾಗಕ್ಕೆ ಬಂದು ತಂತ್ರಗಳ ಮೂಲಕವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಚಂಡೆ ಮತ್ತು ಉತ್ಸವ ಮೂರ್ತಿಯ ನೃತ್ಯ ಸೇವಾಕರ್ತರು ಶ್ರೀಮತಿ ಮತ್ತು ಶ್ರೀ ಶೇಖರ ಪೂಜಾರಿ ಮತ್ತು ಕುಟುಂಬಸ್ಥರು ಭಾಗವತ ನಾಗರಾಜ ಮನೆ ಕಡಾಕಿದೆ. ನಾಳೆ ಬೆಳಿಗ್ಗೆ ಪ್ರಥಮೋತ್ಸವವನ್ನು ಮಾಡಿದ್ದೇವೆ. ಪ್ರತಿ ವರ್ಷ 8 ಗಂಟೆ ನಂತರ ನಾವು ಮಾಡ್ತಾ ಇತ್ತು. ಈ ಬಾರಿ ಲಕ್ಷ ಮೂರ್ತಿ ವರ್ಷದಿಂದ ನಾಳೆ ಬೆಳಿಗ್ಗೆ ಈಗ ಪ್ರಥಮೋತ್ಸವ ಅನ್ನತಕ್ಕಂತಹದ್ದು ಬೆಳಿಗ್ಗೆ 6 ಗಂಟೆಗೆ ನಡೆಯುತ್ತದೆ. ದಯವಿಟ್ಟು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಆಡಳಿತ ಸಮಿತಿಯವರು ಕೇಳ್ತಾ ಇದ್ದಾರೆ. ದೇವರನ್ನ ಎದುರು ಮಾಡುವಂತಹ ಪೂಜೆಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ ನಡೆಯುತ್ತದೆ. 8 ಗಂಟೆಯಿಂದ ಲಕ್ಷ ಮೂರ್ತಿ ವರ್ಷದಿಂದ ನಡೆಯುತ್ತಿದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಆಡಳಿತ ಸಮಿತಿಯವರು ಕೇಳ್ತಾ ಇದ್ದಾರೆ. ದೇವದೇವ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಚಂದ್ರನಾಥ ಪ್ರಿಯ ಚಂದ್ರನಾಥ ಸೇವಾ
శ్రీ లక్ష్మీ జనార్దన స్వామిన్య పంచవాక్య ప్రియా పంచవాక్య సేవా శ్రీ లక్ష్మీ జనార్దన స్వామిన్య శుచిమౌళి ప్రియా శుచిమౌళి సేవా ధారయా देवदेवोत्तमो देवतास्वाद होमाज्ञानकोटि ब्रह्माण्डाय नावेद वेदान्तवेद्य प्राणपुरुषोत्तमा सूर्यो नपातालम्बित शेषवत्सल परिपालका श्री लक्ष्मी जनार्दन स्वामिन्य रणराज्य प्रिया रणराज्य सेवा धारया श्री लक्ष्मी जनार्दन स्वामिन्य रणराज्य सहित नृत्य सेवा धारया श्री लक्ष्मी जनार्दन स्वामिन्य सर्ववाक्यप्रिया सर्ववाक्यसेवा धारया